ಸುಖ ನೋವು ನಲಿವನ್ನ ಹೊಂದಿರೋದೇ ಜೀವನ. ಈ ನೋವು ನಲಿವುಗಳ ಒಂದು ಪಯಣವೇ ಯಾನ. ಎಸ್, ಲವ್ ಲೈಫ್ ಹಾಗೆ ಎಡವಟ್ಟುಗಳ ಒಂದು ಕೆಮಿಸ್ಟ್ರಿಯನ್ನ ಇಟ್ಕೊಂಡು ಕನ್ನಡ ಸಿನಿಮಾ ರಂಗದಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಇದೇ ಜುಲೈ 12ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾನೇ ಯಾನ. ಈ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಯಾನ ಸಿನಿಮಾದ ನಿರ್ದೇಶಕಿ, ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಆದಂತಹ ವಿಜಯಲಕ್ಷ್ಮಿ ಸಿಂಗ್ ಮ್ಯಾಮ್, ಅದರ ಜೊತೆಗೆ ಸಿನಿಮಾದ ನಾಯಕ ನಟರುಗಳಾದಂತಹ ಅಭಿಷೇಕ್ ಚಕ್ರವರ್ತಿ ಹಾಗೆ ಸುಮುಖ್ ಅವರು, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಮ್ಯಾಮ್, ಹೇಳೋದಾದ್ರೆ ಸಿನಿಮಾಕ್ಕೆ ಈ ಸಿನಿಮಾಕ್ಕೆ ನೀವು ನಿರ್ದೇಶನ ಮಾಡಿದೀರಾ. ನಿಜವಾಗ್ಲೂ ಕೂಡ ನಿಮ್ಗೊಂಥರ ಸ್ಪೆಷಲ್ ಸಿನಿಮಾ ಇದು. ಮಕ್ಕಳನ್ನೇ ಲಾಂಚ್ ಮಾಡಿದಂತದ್ದು, ಜೊತೆಗೆ ನೀವೇ ಈ ಸಿನಿಮಾಕ್ಕೆ ನಿರ್ದೇಶನ ಮಾಡಿದಂತದ್ದು. ಯಾವ ರೀತಿಯ ಸಿನಿಮಾ, ಈ ಒಂದು ಯಾನದ ಪಯಣ ಹೇಗಿತ್ತು? ಇದೊಂದು ದೊಡ್ಡ ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಗುಡ್, ಒಂದು ಸ್ಪೆಷಲ್ ಅಲ್ಲ, ಡಬಲ್ ಸ್ಪೆಷಲ್ ಅಂತ ಹೇಳ್ಬೋದು ಈ ಸಿನಿಮಾ. ಅದು ಯಾವಾಗಲೂ ಆಗದೆ ಇರೋವಂಥ ಸಿನಿಮಾ ಇದು. ಅದು ಮಾಡಬೇಕು ಅಂದರೂ ಆಗೋವಂಥ ಸಿನಿಮಾ ಅಲ್ಲ ಇದು. ಯಾಕಂದರೆ ನನ್ನ 3 ಮಕ್ಕಳನ್ನ ನಾನು ಹಾಕಿ ಚಿತ್ರ ಮಾಡಬೇಕು ಅಂದ್ಕೊಂಡಾಗ ಅದ್ರ ಹಿನ್ನೆಲೆಯಲ್ಲಿ ಇವಾಗ ಯೋಚನೆ ಮಾಡಿದ್ರೆ ಇದು ಹೇಗಾಯಿತು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇದೊಂದು ಡೆಸ್ಟಿನಿ ಅಂತ ಹೇಳ್ಬೋದು. ಹುಟ್ಟಬೇಕಾದ್ರೇ ಮಕ್ಕಳು ಬಹಳ ಅಂತರದಲ್ಲಿ ಜಾಸ್ತಿ ಗ್ಯಾಪ್ ಇಲ್ದಂಗೆ ಹುಟ್ಟಿದ್ರು. ಒಂದು ಜೋಡಿ ಟ್ವಿನ್ಸ್, ವೈಸಿರಿ ವೈನಿಧಿ ಟ್ವಿನ್ಸ್. ವೈಭವಿ ಅಕ್ಕನಿಗೆ 1 ವರ್ಷ 3 ತಿಂಗಳು ಮಾತ್ರ ಡಿಫ್ರೆನ್ಸು. ಸೊ ಈಗ ಕಥೆಯಲ್ಲಿ ತಗೊಂಡಾಗ 3 ಗರ್ಲ್ಸ್, ನನಗೆ ಅದೇ ಒಂದೇ ಏಜ್ ಫ್ಯಾಕ್ಟರ್ ಬೇಕಿತ್ತು. ಸೊ ನಾನು ಅದೇ ಅನ್ಕೊಳ್ಳೋದು, ಸಪೋಸ್ ಒಂದು 6 years ಗ್ಯಾಪ್ ಇದ್ದಿದ್ರೆ ಇವರಲ್ಲಿ ಈ ಚಿತ್ರ ಆಗ್ತಿರ್ಲಿಲ್ಲ. 3 ಜನಕ್ಕೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಇದಾಗ್ತಿರ್ಲಿಲ್ಲ. ಸೊ ಏನೇನೋ ಹಲವಾರು ಇದನ್ನ ಮಜಲುಗಳನ್ನ ದಾಟ್ಕೊಂಡು ನಾವು ಈ ಚಿತ್ರ ಇವತ್ತು ಬಂದಿದೆ. ಇದೊಂದು ಡೆಸ್ಟಿನಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಫಿಲಮ್. ನೀವು ಸದ್ಯದಲ್ಲೇ ಜುಲೈ 12 ನೋಡ್ತೀರಾ. ಬಹಳ ಇಷ್ಟ ಆಗುತ್ತೆ ನಿಮಗೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೆ. ನಿಜಕ್ಕೂ ಕೂಡ ವೈನಿಧಿ, ವೈಸಿರಿ, ವೈಭವಿ ಅವರೊಂಥರ ಈ ಸಿನಿಮಾಕ್ಕೆ ಒಂದು ರೀತಿ ಕ್ಯೂಟ್ನೆಸ್ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಒಂದು ಅಟ್ರಾಕ್ಟ್ ಆಗಿದೆ. ವೈ3 ಅವರು, ಜೊತೆಗೆ ಈ ಹೀರೋಗಳು ಕೂಡ, ಇವರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು? ಇದು ಏನಂತ ಹೇಳಿದ್ರೆ, ಫಸ್ಟ್ ನಾನು ನನ್ನ ಮಕ್ಕಳು ಅಂದ್ರೆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಾಗ ನಾನು ಒಂದು ಹೊಸ ತಂಡ ಕಟ್ಕೊಂಡೆ. ನನ್ನ ಅಸಿಸ್ಟೆಂಟ್ಸ್ ಆಗಿರ್ಬೋದು, ನನ್ನ ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಎಲ್ಲರೂ ಹೊಸಬ್ರೇ ಇರಬೇಕು ಈ ಚಿತ್ರಕ್ಕೆ. ಯಾಕಂದರೆ ಅವರ ಲಾಟ್ ಆಫ್ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ, ಒಂದು ನ್ಯೂ ಥಾಟ್ಸ್, ಅದು ನನಗೆ ಒಂದು ಒಳ್ಳೆ ಇದು ಕೊಡುತ್ತೆ ಅಂತ ಹೇಳಿ ನಾನು ಎಲ್ಲ ಹೊಸಬ್ರನ್ನ ಫಸ್ಟ್ ಒಂದು ತಂಡ ಕಟ್ಕೊಂಡು ನಾನು ಈ ಹೊಸಬ್ರನ್ನ ಹುಡುಕಬೇಕು ಅಂತ ಅಂದಾಗ ಸುಮ್ಮನೆ ಫೇಸ್ಬುಕ್ಕಲ್ಲಿ 3 days ಬಿಫೋರೇ ಹಾಕಿದ್ದೀವಿ ಒಂದು ಸ್ಮಾಲ್ ಆ್ಯಡ್. ಈ ಥರ ಯಾರು ಬೇಕಾದರೂ ನೀವು ಅಪ್ಲೈ ಮಾಡಿ, ಒಂದು ಆಡಿಷನ್ ಇರುತ್ತೆ ಅಂತ. ನಮಗೆ 18,800 ಆಡಿಷನ್ ಬಂತು, ಅಂದರೆ ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ಎಲ್ಲ ಏಜ್ ಅವರು ಇದ್ದರು ಅಫ್ಕೋರ್ಸ್. ಸೊ ನಮಗೆ ಯಾರು ಬೇಕೋ ಅವ್ರನ್ನ ನಾವೊಂದು 100 ಜನನ ಸೆಲೆಕ್ಟ್ ಮಾಡಿದ್ವಿ. ಆ 100 ಜನದನ್ನ ಅಲ್ಲಿ ಒಂದು 60-70 ಜನನ 2 ದಿವಸ ನಾನು ಜಗದೀಶ್ ಕೂತ್ಕೊಂಡೇನೆ ಎಲ್ಲರಿಗೂ ಒಂದು ವಾಕ್ ಇನ್ ಆಡಿಷನ್ ಥರ ಮಾಡಿ, ಅವ್ರು ಬಂದಾಗ ಅವ್ರಿಗೆ ನಾವೇನು ಸೀನ್ ಪೇಪರ್ ಕೊಡೋದು ಮಾಡಲಿಲ್ಲ. ಅವ್ರು ಏನು ಅಂದ್ಕೊಂಡಿರ್ತಾರೋ ಒಂದು 2 minutes ಆ್ಯಕ್ಟ್ ಥರ ಮಾಡಿ ಅಂದ್ವಿ. ಅದನ್ನ ಶೂಟ್ ಮಾಡ್ಕೊಂಡ್ವಿ. ನಾವು ಅದನ್ನೆಲ್ಲ ನೋಡಿಬಿಟ್ಟು ಈಗ ಈ ಚಿತ್ರದಲ್ಲಿ ಅಲ್ಲಿ ಬಂದಿರೋರಲ್ಲಿ ಒಂದು 40 ಜನ ಅಂತೂ ಇದ್ದಾರೆ ಸಿನಿಮಾದಲ್ಲಿ, ಪಾತ್ರ ಮಾಡಿದ್ದಾರೆ. ನನಗೆ ಒಂದೇನಂತ ಹೇಳಿದ್ರೆ, ಫಸ್ಟ್ ನಾನು ಆಯ್ಕೆ ಮಾಡಿದ್ದು ಚಕ್ರವರ್ತಿ, ಅವ್ನು ರಾಹುಲ್ ಕ್ಯಾರೆಕ್ಟರ್ಗೆ. ನಾನು ಏನು ಅಂದ್ಕೊಂಡಿದ್ನೋ ಅವ್ನು ಬಂದಾಗ ಅಫ್ಕೋರ್ಸ್ ಈಗ ತುಂಬ ಗ್ರೂಮ್ ಆಗಿದ್ದಾರೆ ಇವರೆಲ್ಲ. ಆವಾಗ ತುಂಬ ಫ್ರೆಶರ್ಸ್, ಹೇಗೆ ಪಾಪ ಅವ್ರಿಗೆ ಹೇಗೆ ಇರಬೇಕು. ಒಂದು ಇನ್ಸಿಡೆಂಟ್ ಏನಾಗಿತ್ತು, ಫಸ್ಟ್ ಡೇ ಒಂದು ಅರ್ಧ ಶೂಟ್ ಮಾಡಿ ಅದೇನಾಯಿತು, ಇದ್ರ ಕಾರಣಾಂತರದಿಂದ ನಮ್ಗೆ ಅಲ್ಲಿ ಪರ್ಮಿಷನ್ನು ಅವತ್ತಿನ ದಿವಸ ನೆಕ್ಸ್ಟ್ ಡೇಗೆ ಸಿಕ್ಕಲಿಲ್ಲ. 3rd day ಏನೋ ನಾವು ಶೂಟ್ ಮಾಡಿದಾಗ ತುಂಬ ಗಡ್ಡ ಜಾಸ್ತಿ ಇದೆಪ್ಪ, ಒಂದು ಸ್ವಲ್ಪ ಟ್ರಿಮ್ ಮಾಡಿ ಬಾ ಅಂತ ಅವನಿಗೆ ಫೋನಲ್ಲಿ ಹೇಳಿದ್ದೆ ನಾನು. ಅವನು ಸ್ಪಾಟಿಗೆ ಬಂದರೆ ಕ್ಲೀನ್ ಶೇವ್ ಆಗೋಗಿದೆ. ಹೇಳಿದೆ, ನೀನು ಏನು ಹಿಂಗೆ ಮಾಡ್ಕೊಬಂದಿದ್ದೆ, ನೆನ್ನೆ ಶೂಟಿಂಗ್ ಮಾಡಿ. ಇಲ್ಲ ಮೇಡಮ್, ಅದು ಸ್ವಲ್ಪ ರೇಸರ್ ಹೋಯ್ತು ಮೇಲೆ ನಾನು ಫುಲ್ ತೆಗಿಬೇಕಾಗಿ ಬಂತು. ಅಯ್ಯೋ, ನಾನು ಅರ್ಧ ಸೀನ್ ತೆಗೆದಿದ್ದೀನಪ್ಪ, ಇನ್ನರ್ಧ ಸೀನ್ ತೆಗಿಬೇಕು, ಈಗ ತಿರ್ಗಾ ರೀಶೂಟ್ ಮಾಡೋಕ್ಕಾಗಲ್ಲ, ಹೀಗೆಲ್ಲ ಮಾಡಿಕೊಡ್ದು. ಯಾಕಂದರೆ ಅವ್ರಿಗಿನ್ನೂ ಆ ಪ್ಯಾಟ್ರನ್ ಆಫ್ ಸಿನಿಮಾನೇ ಒಂದು ಅರ್ಥ ಆಗೋಕ್ಕೆ
ತುಂಬ ದಿವಸ ಹಿಡಿತು. ಲೈಕ್ ಒಂದು ಸೀರಿಯಸ್ನೆಸ್ ಅಂತ ಹೇಳಲ್ಲ ನಾನು, ಆ ಒಂದು ಫಿಲ್ಮ್ ಮೇಕಿಂಗಲ್ಲಿ ಇರೋ ವಿಷಯಗಳು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿವಸ ಹಿಡಿತು. ಬಟ್ ಇವತ್ತು ಅವರೆಲ್ಲ ಚೆನ್ನಾಗಿ ಪಳಗಿದ್ದಾರೆ, ಅವ್ರಿಗೆ ಗೊತ್ತು ಹೌ ಟು ರಿಯಾಕ್ಟ್ ಇದೆಲ್ಲ. ಅದು ಚಕ್ರಿ ಕತೆ. ನೆಕ್ಸ್ಟ್ ನಾನು ಇವ್ರನ್ನ ನೋಡ್ತಾ ಇದ್ದೆ, ಯಾರನ್ನ ಒಂದು ಸ್ವಲ್ಪ ಮ್ಯಾಚು ಇಮೇಜ್ ಇರೋ, ಅಂದರೆ ಒಂದು ಬಾಡಿ ಒಂದು ಸ್ಟ್ರಾಂಗ್ ಆಗಿರೋರು, ನನಗೆ ಒಂಥರ ಜಿಮ್ಗೆ ಹೋಗಿ ಅಂಥ ಹುಡುಗ ಬೇಕು ಅಂತ ಹೇಳಿದಾಗ ನನಗೆ ಆಡಿಷನ್ಸಲ್ಲಿ ಸಿಕ್ಕಲಿಲ್ಲ. ಏನು ಮಾಡೋದು, ಇಬ್ಬರನ್ನ ಆಲ್ಟರ್ನೇಟಿವ್ ಇಟ್ಕೊಂಡು ನಾನು, ಬಟ್ ಐ ವಾಸ್ ನಾಟ್ 100%. ಆ ಟೈಮಲ್ಲಿ ನಾನು ಒಬ್ಬರು ರಾಹುಲ್ ಶೆಟ್ಟಿ ಅಂತ ನಮಗೆ ಕ್ಲೋಸ್ ಮಾಡೆಲ್ ಕೋಆರ್ಡಿನೇಟರ್ ಇದ್ದಾರೆ, ನಮ್ಮ ಕ್ಲೋಸ್ ಫ್ರೆಂಡು, ಅವ್ರನ್ನ ಕೇಳಿದೆ. ಆಗ ಅವ್ರು ಹೇಳಿದ್ರು, ದರ್ ಈಸ್ ಒನ್ ಬಾಯ್ ಅನಿಸುತ್ತೆ, ಅವ್ನು ದಾವಣಗೆರೆ ಹುಡುಗ ನಮ್ಮ ಜೊತೆ ಇದ್ದಾರೆ, ನಾನು ಕಳಿಸ್ಕೊಡ್ತೀನಿ. ಸೊ ವೆನ್ ಹೀ ಕೇಮ್ ಇಮಿಡಿಯೇಟ್ಲಿ ವೆನ್ ಐ ಸಾ ಹಿಮ್, ಓ ಹೀ ಈಸ್ ಮೈ ಯುವರಾಜ್ ಅಂತ ಹೇಳಿ ನನಗೆ ಫಿಕ್ಸ್ ಆಯಿತು. ಮಾತಾಡಿದಾಗ ಹಿ ವಾಸ್ ವೆರಿ ಸ್ಟಿಫ್, ಬಿಕಾಸ್ ಮಾಡೆಲಿಂಗಲ್ಲಿ ಏನಾಗುತ್ತೆ ಬೇರೆ ಥರನೇ ಅದು ಪ್ಯಾಟ್ರನ್, ರ್ಯಾಂಪ್ ವಾಕಿಂಗಲ್ಲಿ ಇದಲ್ಲೆಲ್ಲ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸಿನಿಮಾ. ಸೊ ಸಿನಿಮಾದಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂದಾಗ ಈ ಒಂದು 2 ಶೆಡ್ಯೂಲ್ಸ್ ಆಯಿತು ಇವ್ರನ್ನ ಅದನ್ನು ಇಲ್ಲಿಗೆ ತರೋಕೆ. ಸೊ ಟುಡೇ ಹಿ ಈಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್. ಥರ್ಡ್ ನನಗೇನಂತ ಹೇಳಿದ್ರೆ, ನಾವೊಂದು ಫಿಲ್ಮ್ ಪಾರ್ಟಿ ಒಂದು ಇದಿತ್ತು, ಡೈರೆಕ್ಟರ್ಸ್ ಮೀಟ್ ಇತ್ತು. ಅಲ್ಲಿ ಹೋಗಿದ್ದಾಗ ನಾನು ಹೀಗೆ ಶೇಷಾದ್ರಿ, ಡೈರೆಕ್ಟರ್ ಶೇಷಾದ್ರಿ, ನಾವೆಲ್ಲ ಕೂತಾಗ ನಾನು ಹೇಳ್ತಾ ಇದ್ದೆ, ಈ ಥರ ಒಂದು ಹುಡುಗ ಬೇಕು ನನಗೆ ಅಂತಂದಾಗ, ಸುಮುಖನ ತಂದೆ ಆಲ್ರೆಡಿ ಹಿ ಈಸ್ ಇನ್ ದ ಇಂಡಸ್ಟ್ರಿ. ಅವರು ಕ್ವೈಟಾಗಿ ಬಂದು ಎಷ್ಟು ಸಾಫ್ಟಾಗಿ, ಮ್ಯಾಮ್ ನನ್ನ ಮಗ ಒಬ್ಬ ಇದ್ದಾನೆ, ಅವ್ನು ಮುಂಬೈಲಿದ್ದಾನೆ, ಅವನಿಗೆ ಆಸೆ ಇದೆ ತುಂಬ ಸಿನಿಮಾದಲ್ಲಿ ಮಾಡೋಕ್ಕೆ, ನಾನು ಅವ್ರನ್ನ ಕರೆಸ್ಬೋದಾ ಅಂತ. ನಾನು ಹೇಳಿದೆ, ವೈ ನಾಟ್, ಆಡಿಷನ್ನೇ ಕರೆದಿದ್ದೀವಿ, ಖಂಡಿತಾಗೂ ಬರೋಕ್ಕೆ ಹೇಳಿ, ನಾವು ನೋಡೋಣ ನಾಡಿದ್ದು ಅಂತ. ಸೊ ಇಮಿಡಿಯೇಟ್ಲಿ ಅವ್ರು ಏನು ಮಾಡಿದ್ರು, ಫೋನ್ ಮಾಡಿ ಈ ಹುಡುಗನ್ನ ಕರೆಸಿದ್ರು. ಇವನು ಬಂದು, ನಾನು ಮತ್ತು ಜಗದೀಶ್ ಕೂತಿದ್ದೀವಿ, ಇವನು ಬಂದ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ನಾನು ಸುಮುಖ ಅಂತ ಮಾತಾಡೋದು, ಕೆಲವು ಮ್ಯಾನರಿಸಮ್ಸ್ ಒಂದಿದೆ ಒಂದು, ಅದೆಲ್ಲ ಮಾಡಿ ತೋರಿಸಿದ ತಕ್ಷಣವೇ ನಾನು ಮತ್ತು ಜಗದೀಶ್ ಮುಖ ನೋಡ್ಕೊಂಡ್ವಿ. ನಾ ಹೇಳಿದೆ, ದಿಸ್ ಇಸ್ ದ ಬಾಯ್ ವಿ ಆರ್ ಲುಕಿಂಗ್ ಫಾರ್ ವರುಣ್ ಕ್ಯಾರೆಕ್ಟರ್ಗೆ ಅಂತ. ಸೊ ಹಾಗೆ ಅದು ಇವರ ಹಣೆಯಲ್ಲಿ ಬರ್ದಿತ್ತೋ ಏನೋ, ಅದು ಚೆನ್ನಾಗಿ ಇವತ್ತು ಸಿನಿಮಾ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡಿಸಿದ್ದೀವಿ ಅಂತಲ್ಲ, ಅದು ಆಗಿದೆ. ದೇ ಡೋಂಟ್ ಲುಕ್ ಫ್ರೆಶಸ್, ದೇ ಒಂಥರ ಚೆನ್ನಾಗಿ ಕಾಣ್ತಾರೆ. ಅಂಡ್ ಒಳ್ಳೆ ಫ್ಯೂಚರ್ ಇದೆ ಇವ್ರಿಗೆ 3 ಜನ. ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಕಾಲರ್ ಒಬ್ರು ನಡೀದಾರಂತೆ, ಯಾರು ಅಂತ ಕೇಳೋಣ. ಹಲೋ ಹಲೋ ಹಲೋ, ಯಾರಿದು? ಸುಧೀರ್ ಭಂಡಾರಿ ಅಂತ. ಓಕೆ, ಸುಧೀರ್ ಭಂಡಾರಿ ಅವರೇ, ನಮ್ಮ ಜೊತೆ ಯಾನ ಚಿತ್ರತಂಡ ಇದೆ, ಯಾರ ಜೊತೆ ಮಾತಾಡ್ತೀರಾ? ನಾವು ಮ್ಯಾಮ್ ಹತ್ರ ಮಾತಾಡ್ಬೇಕು. ಓಕೆ, ಮಾತಾಡಿ. ನಮಸ್ಕಾರ ಭಂಡಾರಿ ಅವರೇ. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ತಿದ್ರಿ ಎಲ್ಲಾ ವಿಷಯನ್ನ. ಥ್ಯಾಂಕ್ ಯು. ಸೊ ನಮ್ಮಲ್ಲಿ ತುಂಬಾ ಕಲಾವಿದರು ಇದ್ದಾರೆ ತೆರೆ ಹಿಂದೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡಿ. ಸೊ ಅವರು ಸ್ವಲ್ಪ ಮುಂದೆ ಬರ್ತಾರೆ ನಮ್ಮಿಂದ. ಕರೆಕ್ಟ್. ತುಂಬಾನೇ ಪ್ರತಿಭೆಗಳಿಗೆ ಅವಕಾಶ ಇಲ್ಲ. ಸೊ ಎಲ್ಲೆಲ್ಲಿ ಏನೇನು ತೆರೆ ಮರೆ ಹಿಂದೆ ಎಲ್ಲ ಡಸ್ಟ್ ಮ್ಯಾಚ್ ಅದು ಇದೆಲ್ಲ ಮಾಡ್ಕೊಂಡು ಟಿಕ್ಟಾಕ್ ಎಲ್ಲ ಮಾಡ್ಕೊಂಡು ಅವ್ರ ಪ್ರತಿಭೆಯನ್ನು ಅವರು ಹೊರಹಾಕ್ತಿದ್ದಾರೆ. ಸೊ ಅಂತವರಿಗೆ ಒಂದು ಸಣ್ಣವೇ ಒಂದು ಇದಾದಾಗೆ ಆಗ್ತದೆ ನಿಮ್ಮಿಂದ. ಸೊ ಒಳ್ಳೆಯವರನ್ನ ನೀವು ಕದ್ದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸುಧೀರ್ ಅವರೇ, ಜುಲೈ 12ಕ್ಕೆ ಥಿಯೇಟರ್ ಅಲ್ಲಿ ಬರ್ತಾ ಇದೆ ಯಾನ ಸಿನಿಮಾ, ಹೋಗಿ ನೋಡ್ಬೇಕು ಆಯ್ತಾ? ಓಕೆ 100% ನೋಡ್ತೇನೆ. 100 ಡೇಸ್ ಆಗ್ಲಿ, ಇನ್ನು ಒಳ್ಳೊಳ್ಳೆ ಚಿತ್ರವನ್ನು ಕೊಡಿ, ಹೊಸ ಕಲಾವಿದರಿಗೆ ಅವಕಾಶ ಕೊಡಿ ಅಂತ ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಏನ್ ಹೇಳ್ತೀರಾ ಹೊಸ ಕಲಾವಿದರಿಗೆ? ಇಲ್ಲ, ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಡಿಜಿಟಲ್ ಅಂತ ಒಂದು ಆದ್ಮೇಲೆ ಹಲವಾರು ನೀವೇ ನೋಡ್ತಿದಂಗೆ ಎಲ್ಲರೂ ಟಿಕ್ಟಾಕು ಮಾಡ್ತಿದ್ದಾರೆ, ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದಾರೆ, ಎಲ್ಲರೂ ನಟಿಯರೇ, ಎಲ್ಲರೂ ಡೈರೆಕ್ಟರ್ಸ್ ಆಗಿದ್ದಾರೆ. ಬಟ್ ಏನಂದ್ರೆ, ಆ ಬೆಳ್ಳಿ ತೆರೆ ಮೇಲೆ ಹೋಗಿ ಒಂದು ರಾರಾಜಿಸಕ್ಕೆ ಒಂದು ದಾರಿ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು. ಅದು ಕೆಲವರಿಗೆ ಸಿಗುತ್ತೆ, ಅದು ಅವರ ಒಂದು ಅವಕಾಶದಲ್ಲಿ ಅವರ ಹಣೆಯಲ್ಲಿ ಬರ್ದಿದ್ರೆ ಅದು ಖಂಡಿತ ಹುಡ್ಕೊಂಡು ಬರುತ್ತೆ. ನಾವೆಲ್ಲ ನಿಮಿತ್ತ ಆ ಟೈಮಲ್ಲಿ ಆಗ್ತೀವಿ, ಅವರವರ ಯೋಗಗಳಲ್ಲಿ ಅದು ಬಂದಾಗ ಅವರು ಅಲ್ಲಿಗೆ ಬರ್ತಾರೆ. ಹಾಗಾಗಿ ಯಾರು ಪ್ರಯತ್ನನ ನಿಲ್ಲಿಸಬಾರ್ದು. ಎಲ್ಲೋ ಒಂದು ಕಡೆ ಇದಿರುತ್ತೆ, ಅವ್ರಿಗೆ ಚಾನ್ಸ್ ಇರುತ್ತೆ, ಅವರು ಕಷ್ಟಪಟ್ಟು ಅವ್ರು ವರ್ಕ್ ಹಾರ್ಡ್ ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂತ ಹೇಳಕ್ಕೆ. ಚಕ್ರವರ್ತಿ ಅವರೇ, ಸಿನಿಮಾದ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ?
ಸೊ ಮ್ಯಾಮ್ ಹೇಳ್ದಂಗೆ ಐ ಆಮ್ ಅ ಫ್ರೆಶ್ ನಾನು ಯಾವತ್ತೂ ಮುಂಚೆ ಮೂವಿ ಶೂಟಿಂಗಲ್ಲಿ ಎಲ್ಲೂ ಪಾಲ್ಗೊಂಡಿರಲಿಲ್ಲ. ಸೊ ಎಲ್ಲ ಹೊಸದಾಗಿತ್ತು. ಆ್ಯಂಡ್ ವೈಭವ ಅದ್ದೂರಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನು ಈ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡೋದಾಗಿರಲಿ, ತುಂಬ ದೊಡ್ಡ ಸೆಟ್ ಟೆಕ್ನಿಷಿಯನ್ಸ್ ಎಲ್ಲ ಬರ್ತಾಯಿದ್ರು, ಅವ್ರ ಜೊತೆ ಬೆರೆತು ಆಮೇಲೆ ಬೆಳಿಗ್ಗೆನೆ ಬಂದು ಶೂಟ್ ಮಾಡೋದು ಫುಲ್ ದಿನ ಒಂಥರ ಏನು ಅದೇ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಥರ ಇತ್ತು. ಸೊ ದಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ದಟ್ ರಿಯಲಿ ಹೆಲ್ಪ್ ಮೀ, ತುಂಬ ಹೆಲ್ಪ್ ಆಯಿತು ನನಗೆ. ಇವತ್ತಿನ ದಿನ ನಾನು ಏನು ಇವಾಗ ಎಲ್ಲೋದ್ರೂ ಬೇರೆ ಶೂಟ್ಸ್ ಆಗಲಿ ಅದಕ್ಕಾಗಲಿ ಬೇರೆ ಕೆಲಸಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಅದು ಮ್ಯಾಮ್ ಅವರು ಮಾಡಿಕೊಟ್ಟಿರುವಂಥ ಏನು ಅವ್ರ ಪೇಷನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸುಮುಖ್ ಅವರೇ, ಪೋಲಿ ಹುಡುಗನ್ ತರ ಒಂದು ಪಾತ್ರ ಇದೆ ಅಂತ ಕೇಳ್ಪಟ್ವಿ. ಹೇಗಿದೆ ನಿಮ್ಮ ಒಂದು ಪಾತ್ರ ಸಿನಿಮಾ? ನಾನ್ ನೆಸೆಸರಿ ಪೋಲಿ ಹುಡುಗ ಅಂತ ಅವ್ರು ಸರ್ ಸುಮ್ಮನೆ ನನಗೆ ಅಣಗ್ಸಕ್ಕೆ ಹೇಳಿದ್ರು ಅಷ್ಟೇ. ಬಟ್ ಅದೇ ಮ್ಯಾಮ್ ಹೇಳ್ದಂಗೆ ನಾನು ಶುರು ಆಡಿಷನ್ ಕೊಟ್ಟಾಗ ಐ ಜಸ್ಟ್ ಕೇಮ್. ನನಗೆ ಆ್ಯಕ್ಚುಲಿ ಭಯ ಇತ್ತು. ಬಂದಾಗ ನಾನು ಲೈನಲ್ಲಿದ್ದೆ, ಒಂದು 100 ಜನ ಲೈನಲ್ಲಿ, ಎವ್ರಿ ಡೇ ಈ ಥರ ಆಡಿಷನ್ಸ್ ಯಾನಾಗೆ ಅಂತ ಬಂದಾಗ ಎಲ್ಲ ತುಂಬ ಜನ ನಿಂತಿರೋರು. ಆ್ಯಂಡ್ ಎವ್ರಿ ಒನ್ಸ್ ಬಿಲ್ಟ್ ದೊಡ್ಡ ಮತ್ಲಬ್ ದೇ ಮಸ್ಟ್ ಬಿ ಅರೌಂಡ್ 24-25. ನಾನು ಶುರು ಮಾಡಿದಾಗ 22. ಸೊ ಲೈನಲ್ಲಿ ನಿಂತಿದ್ದಾರೆ, ಹೆಂಗಾಗುತ್ತೆ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಉದ್ದ ಇದ್ದಾರೆ, ಎಷ್ಟು ಐ ಹೋಪ್ ಇಟ್ ವಿಲ್ ವರ್ಕ್ ಔಟ್ ಅಂತ. ಸೊ ನಾನು ಆಡಿಷನ್ ಆದಮೇಲೆ ಐ ರಿಮೆಂಬರ್ ಐ ಸಾ ಹರ್ ಫೇಸ್. ಮ್ಯಾಮನ್ನು ನೋಡಿದಾಗ ಅದೊಂದು ಖುಷಿ ನನಗೆ ಕಾಣಿಸ್ತು ಒಂದು ಕಡೆ. ಸೊ ಬಟ್ ಆದರೂ ಫಿಂಗರ್ ಕ್ರಾಸ್ಡ್. ಆ್ಯಂಡ್ ಮನೆಗೆ ಹೋದೆ. ಅದಾದಮೇಲೆ ಒಂದು ವಾರ ಆದಮೇಲೆ ಮ್ಯಾಮ್ ಫೋನ್ ಮಾಡಿದ್ರು, ಈ ಥರ ವಿ ಹ್ಯಾವ್ ಲೈಕ್ಡ್ ಯು, ಒಂದು ಕ್ಯಾರೆಕ್ಟರ್ ಇದೆ, ನೀನು ಹೇಗಿದೆಯೋ ಹಾಗೇ ಇರಪ್ಪ, ಅದೇ ನಮ್ಗೆ ಇಷ್ಟ ಆಗಿರುತ್ತೆ, ಇದೇ ಬೇಕಾಗಿರೋ ಸಿನಿಮಾಕ್ಕೆ ಅಂತ. ಸೊ ವಾಟ್ ಐ ಲೈಕ್ ಟು ಸೇ ಇಸ್, ತುಂಬ ಕಷ್ಟ ನಾವು ಹೇಗಿದ್ದೀವೋ ಹಾಗೆ ಕ್ಯಾಮ್ರಾ ಮುಂದೆ ನಿಲ್ಲೋದಕ್ಕೆ, ಅದು ತುಂಬ ಕಷ್ಟ. ಬಟ್ ಮ್ಯಾಮ್ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಅವರು ಜಾಸ್ತಿ ಒಂದು ಏನಂದರೆ ತುಂಬ ಪೇಷನ್ಸ್ ಅವ್ರಿಗೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲೂ ಅಂದರೆ ನಮಗೆ ಒಂಥರ ತುಂಬ ಜೋರಾಗಿ ಮಾತಾಡೋದಾಗಲಿ ಅಥವಾ ನಮಗೊಂದು ಪ್ರೆಷರೈಸಿಂಗ್ ಅಥವಾ ಈ ಥರ ಹೇಳ್ಕೊಡೋದಾಗಲಿ ಜಾಸ್ತಿ ಏನೂ ಮಾಡಿಲ್ಲ. ಅವ್ರಿಗೆ ಐ ಥಿಂಕ್ ಶಿ ಅಂಡರ್ಸ್ಟುಡ್ ಇಟ್ ಸೋ ವೆಲ್. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅವ್ರ ತಂದೆ ತಾಯಿ ಆಗಲಿ ಅಥವಾ ಅವರು ದೇವ್ ಬಿನ್ ವಾಚಿಂಗ್, ಮ್ಯಾಮ್ ಹರ್ ಸೆಲ್ಫ್ ಇಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಸೊ ಐ ಥಿಂಕ್ ಶಿ ನ್ಯೂ ಇಟ್, ನಮ್ಮನ್ನು ಹೆಂಗೆ ಪೋರ್ಟ್ರೇ ಮಾಡಬೇಕು, ನಮ್ಮನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಸೊ it was a great experience. Without our knowledge we realized so much about ourselves. ಒಂದು ಆ ಕ್ಯಾರೆಕ್ಟರ್ ಆಗಲಿ ಮ್ಯಾಮ್ ಪ್ರೆಸೆನ್ಸ್ ಆಗಲಿ ಅಲ್ಲಿ ನಮ್ಗೊಂಥರ ಅಟ್ಲೀಸ್ಟ್ ನನಗೆ ಒಂಥರ ಪಾಸಿಟಿವಿಟಿ ಅವರಿದ್ದರೆ ಮತ್ಲಬ್ ಇಟ್ ಫೀಲ್ಸ್ ಗುಡ್. ಲೈಕ್ ದಟ್ ಪೇಷನ್, ದಟ್ ಆಲ್ವೇಸ್ ಲೈಕ್ ಕೀಪಿಂಗ್ ಕಾಮ್ ಆ್ಯಂಡ್ ಬೀಯಿಂಗ್ ಪಾಸಿಟಿವ್ ಎವ್ರಿ ಡೇ ಆಫ್ ದ ಶೂಟ್, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್. ಬೇರೆ ಕಡೆ ಹೋದಾಗ ಒಂದೊಂದು ಕಡೆ ನಾನು ನೋಡಿದ್ದೀನಿ ಸ್ವಲ್ಪ ಜೋರಾಗಿ ಮಾತಾಡೋದಾಗಲಿ ಅಥವಾ ಅದು ನಮಗೂ ಒಂಥರ ಪ್ರೆಷರೈಸಿಂಗ್ ಅನಿಸುತ್ತೆ, ಎಸ್ಪೆಷಲಿ ಫಸ್ಟ್ ಫಿಲ್ಮ್ ನಮಗೆಲ್ಲ. ಸೊ of course I'd like to say thanks to ma'am. And it's my first film. I hope ನೀವೆಲ್ಲ ನೋಡಿದ್ಮೇಲೆ you will come and watch the film on the 12th and do encourage us and do watch us and appreciate us. ನೋಡ್ತಾರೆ. ಅಭಿಷೇಕ್ ಅವರೇ, ನೀವೇನು ಹೇಳ್ತೀರಾ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಇನಿಷಿಯಲಿ ನನ್ನ ಆಡಿಷನ್ ತಗೊಂಡಿದ್ದು ಮನೆಯಲ್ಲಿ. ಸೊ ಮ್ಯಾಮ್ ಮನೆಗೆ ಕರೆದಿದ್ರು, ಡೈರೆಕ್ಟರ್ಗೆ ರಾಹುಲ್ ಶೆಟ್ಟಿ ಸರ್ ನಮ್ಮನ್ನು ಕಳಿಸಿದ್ರು, ಹೋದ್ವಿ ಮನೆಗೆ. ಸೊ ನನಗೆ ಆ್ಯಕ್ಟಿಂಗ್ ಅಂದರೆ ಏನಂತ ಗೊತ್ತೇ ಇರಲಿಲ್ಲ. ಸೊ ಡೈರೆಕ್ಟ್ ನಾನು ಸುಮ್ಮನೆ 3 ವರ್ಷ ಆಯಿತು ಮಾಡೆಲಿಂಗ್ ಮಾಡ್ಕೊಂಡಿದ್ದೆ. ಸೊ ಇಷ್ಟು ನಥಿಂಗ್ ಬಟ್ ರ್ಯಾಂಪಲ್ಲಿ ವಾಕ್ ಮಾಡೋದು ಬರೋದು ಅಷ್ಟೇ. ಸೊ ಸಡನ್ನಾಗಿ ಒಂದು ಆ್ಯಕ್ಟಿಂಗ್ ಒಂದು ಚಾನ್ಸ್ ಸಿಕ್ತು ಅಂದರೆ ನನಗೆ ಒಂಥರ ಒಂದು ಸಂಜೆ ಲೀಲಾ ಬನ್ಸಲ್ಲಿ ಒಂದು ಮೂವಿಯಲ್ಲಿ ಚಾನ್ಸ್ ಕೊಡ್ತಾರೆ ಅಂದರೆ ಹೆಂಗಿತ್ತು ಫೀಲಿಂಗ್ ಅಂದರೆ ಆ ಥರ ಫೀಲಿಂಗ್ ಇತ್ತು. ಸೊ ಐ ಮೆಟ್ ಸರಿಗೆ ಮೀಟ್ ಆದೆ, ಮೇಡಮ್ ಮೀಟ್ ಆದೆ. ಸೊ ದಿ ಗೇಮ್ ಎ ಡೈಲಾಗ್, ನಾನು ಹೇಳಿದೆ. ಅದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಹೆಂಗೋ ಹೇಳಿದೆ. ಬಟ್ ಲೇಟರ್ ಮ್ಯಾಮ್ ಇಷ್ಟ ಆಯಿತು, ಸೊ ಸೆಲೆಕ್ಟೆಡ್. ಅದಾದ್ಮೇಲೆ ಅವ್ನ್ ಹೆಂಗ್ ಸ್ಟೋರಿ ಇತ್ತು, ಅವ್ನು ಗಡ್ಡ ತಗೊಂಬಂದಿದ್ದಲ್ಲ, ನಾನು ಅದೇ ತರ ಕೂದಲು ತಗೊಂಬಂದಿದ್ದೆ. ಸೊ ಅವನು ಗಡ್ಡ ತಗೊಂಬಂದಿದ್ದ ಸೇಮ್ ಡೇ. ನಂದು ನೆಕ್ಸ್ಟ್ ಡೇ ನಂದು ಒಂದು 2 ಶಾರ್ಟ್ ತೆಗೆದಿದ್ರು. ಅದಾದ್ಮೇಲೆ ನನ್ನ ಶೂಟ್ ತೆಗಿಬೇಕು. ನನ್ನ ಮಾಡ್ಲಿಂಗ್ ಅಲ್ಲಿ ಈ ಕಡೆ ಎಲ್ಲ ಫುಲ್ ಝೀರೋ ಹೊಡ್ಸ್ಕೊಂಡು ಸ್ಟೈಲ್ ಆ ಥರ ಇದ್ದೆ. ಸೊ ನನಗೆ ಸಿನಿಮಾಗೆ ಹಿಂಗೆ ಹೇರ್ ಸ್ಟೈಲ್ ಇರಬೇಕು, ಏನು ಐ ಡಿಂಟ್ ಹ್ಯಾಡ್ ಎನಿ ಐಡಿಯಾ. ಸೊ ಅದಾದ್ಮೇಲೆ ಮೇಡಮ್ ಈ ಥರ ನಡೆಯಲ್ಲ, ಯು ಹ್ಯಾವ್ ಟು ಮೇಂಟೈನ್ ಯುವರ್ ಸೆಲ್ಫ್ ಹಂಗೆ ಅಂತ 1 ವಾರ ಶೂಟಿಂಗ್ ಇಲ್ಲ ನಮಗೆ. ಈಗ ಮೂವಿ ಅಂದ ತಕ್ಷಣ ಸಂಗೀತ ನಿರ್ದೇಶಕರು ತುಂಬಾ ಮುಖ್ಯ. ಮೂವಿಯಲ್ಲಿ ಒಳ್ಳೊಳ್ಳೆ ಸಾಂಗ್ ಗಳಿದೆ ಅಂತ ನಾವು ಕೇಳ್ಪಟ್ವಿ. ಟ್ರೈಲರ್ ಅಲ್ಲಿ ಕೂಡ ಕೆಲವೊಂದು ಈಗ ಅಷ್ಟೇ ಒಂದು ಸಾಂಗ್ ಕೂಡ ನೋಡ್ಕೊಂಡು ಬಂದ್ವಿ ನಾವು. ಈ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು, ಹಾಗೆ ಇತರ ತಂತ್ರಜ್ಞರ ಬಗ್ಗೆ ಏನು? ಇದು ಜೋಶ್ವಾ ಶ್ರೀಧರ್ ಅಂತ, ಬಹಳ ಯೂತ್ಫುಲ್ ಆಗಿ ಅವ್ರು ಯಾವಾಗಲೂ ಅವರ ಮ್ಯೂಸಿಕ್ ನನಗೆ ಇಷ್ಟ ಆಗ್ತಿತ್ತು ಮುಂಚೆಯಿಂದ. ಅವರು ರೆಹಮಾನ್, AR ರೆಹಮಾನ್ ಹತ್ರ ಹಿ ವಾಸ್ ಎ ಕೀಬೋರ್ಡ್ ಪ್ಲೇಯರ್. ಬಟ್ ಹಲವಾರು ಕನ್ನಡ ಸಿನಿಮಾಗಳು ಮಾಡಿದ್ದಾರೆ. ಲಾಸ್ಟ್ ಫಿಲಮ್ ಅವ್ರದ್ದು ಗೂಗ್ಲಿ ಆಗಿತ್ತು ಆಗ. ಸೊ ನನಗೆ ಅವ್ರಿಗೊಂದು ಬ್ಲೆಂಡ್ ಅಂತ ಹೇಳಿದ್ರೆ
ಮೆಲೋಡಿನೂ ಇದೆ, ಫಾಸ್ಟ್ ನಂಬರ್ಸು ಇದೆ, ಆ್ಯಂಡ್ ಹಿ ಯೂಸಸ್ ನ್ಯೂ ಇನ್ಸ್ಟ್ರೂಮೆಂಟ್ಸ್ ಥರ ಆ ಸೌಂಡಿಂಗೇ ಬೇರೆ ಬೇರೆ ಥರ ಕೇಳಿಸುತ್ತೆ. ಸೊ ಅವರನ್ನು ಹೋಗಿ ನಾನು ಅವ್ರನ್ನ ಭೇಟಿ ಮಾಡಿ ಈ ಥರ ನಮ್ಮದು ಚಿತ್ರ ಅಂದಾಗ ಒಂದೇ ಒಂದು ಮೀಟಿಂಗಲ್ಲಿ ಈ ಅಂಡರ್ಸ್ಟುಡ್ಸು, ಬಿಕಾಸ್ ಅಷ್ಟು ಹೋಮ್ವರ್ಕ್ ಮಾಡಿಕೊಂಡು ನಾನು ಅವ್ರ ಹತ್ರ ಹೋಗಿದ್ದೆ. ಸೊ ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ 5 ಸಾಂಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಯಾಕೋ ಇನ್ನೊಂದು ಸಾಂಗ್ ಬೇಕು ಅನಿಸ್ತು, 6 ಆಯಿತು. ಈ ಚಿತ್ರದಲ್ಲಿ ಇನ್ನೊಂದೇನೆಂದರೆ ಸಿದ್ಧಾರ್ಥ್ ಸುರೇಶ್ ಅಂತ ಒಂದು ಹೊಸ ಟ್ಯಾಲೆಂಟು, ಈ ಭೂಮಿ ಮೇಲೆ ಈ ಯಾನ ಅಂತ ಒಂದು ಹಾಡಿರೋರು, ಅವರೇ ಕಂಪೋಸ್ ಮಾಡಿ ಅವರೇ ಹಾಡು ಹೇಳಿ ಅವರೇ ಲಿರಿಕ್ಸು ಬರೆದಿದ್ದಾರೆ. ಈಸ್ ಎ ಯಂಗ್ಸ್ಟರ್. ಅವರು ಅವ್ನು ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಹಿ ವಾಸ್ ಮೈ ವೈನಿದೀಸ್ ಕ್ಲಾಸ್ಮೇಟ್ ಇನ್ ಸ್ಕೂಲ್. ಆ ಹುಡುಗ ಆತನೇ ಒಂದು ಟ್ಯೂನ್ ಮಾಡಿ ನನ್ನ ಹತ್ರ ಬರಬೇಕಾದ್ರೆ ಸ್ವಲ್ಪ ಇನ್ಪುಟ್ಸ್ ವೈನಿದಿ ಹಿಂಗೆ ಹೋಗಿ ಹೇಳು, ಅಮ್ಮಗೆ ಇಷ್ಟ ಆಗುತ್ತೆ ಏನೋ ಮಾಡಿಕೊಂಡು ಒನ್ ಡೇ ಬಂದು ನನಗೆ ಇದು ಪ್ರೆಸೆಂಟೇಷನ್ ಕೊಟ್ಟರು. ನನಗೆ ಫಸ್ಟ್ ಕೇಳಿದ ತಕ್ಷಣ ಅಪ್ಪ ಎಷ್ಟು ಆ ಹುಡುಗನಿಗೆ ಒಂದು ಟ್ಯಾಲೆಂಟ್ ಇದೆ, ಆ ವಾಯ್ಸಲ್ಲಿ ಏನೋ ಒಂದು ಫೀಲ್ ಇದೆ ಅಂತ ಹೇಳಿ ನಾನು ಕೆಲವು ಚೇಂಜಸ್ ಹೇಳಿಬಿಟ್ಟು ನೀವು ಮಾಡ್ಕೊಂಬ, ನಾನು ಖಂಡಿತ ಈ ಹಾಡನ್ನು ಒಂದು ಟೈಟಲ್ ಟ್ರ್ಯಾಕ್ ಆಗಿ ಇಡ್ತೀನಿ ಸಿನಿಮಾದಲ್ಲಿ ಅಂತ ಹೇಳಿ. ನನಗೆ ಅದೆಷ್ಟು ಇಷ್ಟ ಆಯಿತು ಆ ಟ್ರ್ಯಾಕ್ ಅಂದರೆ, ನಾನು ಪ್ರಮೋಷನಲ್ಲಿ ಅದನ್ನೇ ಯೂಸ್ ಮಾಡಿ ಆ 3 ಗರ್ಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸಿನಿಮಾದಲ್ಲೂ ಆ ಹಾಡು ಇದೆ. ಆ ಹುಡುಗನಿಗೆ ಒಳ್ಳೆ ಭವಿಷ್ಯ ಇದೆ. ನನಗೆ ವೆರಿ ಯಂಗ್ಸ್ಟರ್, ಲಾಟ್ ಆಫ್ ಫ್ಯೂಚರ್ ಇದೆ. ಇದೆಲ್ಲ ಆದಮೇಲೆ ನನಗೆ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ನಾನು ಅನೂಪ್ ಸೀಳಿನ ಹತ್ರ ಮಾಡಿಸಿದೆ. ನಾನು ಅದನ್ನು ಹೇಳಬಾರ್ದು, ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗೋದ್ರಲ್ಲಿ ಅವರು ಕಾರಣ ಆಗ್ತಾರೆ. ಯಾಕಂದರೆ ಅಷ್ಟು ಒಳ್ಳೆ ಮಾಡ್ರನ್ ವಿತ್ ಅವರ್ ನೇಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಯಾವುದೋ ಇದಂತಲ್ಲ, ನಮ್ಮ ಮ್ಯೂಸಿಕ್ಕು ನಮ್ಮ ಫೀಲ್ಗೆ ನಮ್ಮ ಟ್ಯೂನ್ಸ್ ಆಗಬೇಕು. ಆ ಥರ ಅವರು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಮ್ಯೂಸಿಕ್ ಸೈಡು. ಕರಣ್ ಚಾವ್ಲಾ ನೀವು ಈಗಾಗಲೇ ನೋಡಿದ್ದೀರ, ಕಿರಿಕ್ ಪಾರ್ಟಿ, ಆ ಚಿತ್ರದ ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ಅವರು. ಸೊ ಅವರು DOP ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಕ್ಲಾಶ್ ಇದ್ದಾಗ ಸುಮಾರು ಹಲವಾರು ಜನ ಬಂದು ಮಾಡಿದ್ದಾರೆ. ಕೆಂಪರಾಜು ಈಸ್ ಎ ಎಡಿಟರ್. ಅವ್ರಿಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಒಂದು ಏನಿಲ್ಲ ಅಂದರೂ ಫೈನಲ್ ಅಂತ ಒಂದು 18 ಸತಿ ಮಾಡಿದ್ದೀನಿ ಫೈನಲ್ ಕಟ್ಟಿಂಗ್. ಯೂಶಲಿ 1-2 ಮಾಡಿ ಸಾಕಾಗೋಗುತ್ತೆ ಎಲ್ರಿಗೂ, ನಮಗೆ ಸಾಲಲ್ಲ, ಬಟ್ ಎಡಿಟರ್ ಸಾಕು ಮೇಡಮ್ ಅಂತಾರೆ. ಬಟ್ ಅವರು ನೀವೆಷ್ಟು ಸತಿ ಮಾಡಿದ್ರು ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ನಾನು ಇದು 18ನೇ ಕಟ್ ನಾವೀಗ ಸಿನಿಮಾ ನೋಡ್ತಿರೋದು ಫೈನಲ್ಲು. ಸೊ ಹ್ಯಾಟ್ಸ್ ಆಫ್ ಟು ದಟ್ ಪರ್ಸನ್, ಆ ಪೇಷನ್ಸಿಗೆ. ಇದ್ರ ಜೊತೆಗೆ ನಮ್ಮ ಸಿಂಪಲ್ ಸುನಿ, ನಿಮಗೆ ಗೊತ್ತಿರೋಂಗೆ ಡೈಲಾಗ್ಸ್, ಅವರು ಯುವ ಪೀಳಿಗೆಗೆ ಭಾಳ ಇಷ್ಟ. ಅವ್ರ ಜೊತೆ BA ಮಧು ಅಂತ ನಮ್ಮ ಹಿಂದಿನ ಇವರವರು. ಸೊ ಅವರಿಬ್ಬರು ಬ್ಲೆಂಡ್ ಮಾಡಿ ಡೈಲಾಗ್ಸ್ ಕೊಟ್ಟಿದ್ದಾರೆ. ಸೊ ಹೀಗೆ ಹಲವಾರು ಈ ಏನು ಹೇಳ್ತೀವಿ, ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಫಿಲ್ಮ್ ಇದು. ವೆರಿ ಸರೌಂಡೆಡ್ ವಿತ್ ಆಲ್ ಒಂದು ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸು. ಅವ್ರ ಮಧ್ಯದಲ್ಲಿ ಸೆಂಟರ್ ಪೂಲಲ್ಲಿ ಫ್ರೆಷರ್ಸು, ಅವರ ಇನ್ನೊಂದು ಇನ್ನರ್ ಸರ್ಕಲಲ್ಲಿ ಅನಂತ್ನಾಗ್ ಸರ್, ಸುಹಾಸಿನಿ, ರಾಮಕೃಷ್ಣ, ಸುಂದರ್ರಾಜು, ಚಿಕ್ಕಣ್ಣ, ಸಾಧು ಕೋಕಿಲ, ರಂಗಾಯಣ ರಘು, ಹೀಗೆ ಹಲವಾರು ಜನ ಸಪೋರ್ಟಿಂಗ್ ಸ್ಟಾರ್ ಕಾಸ್ಟ್ ಇದ್ದಾರೆ. ಸೊ ನಿಮ್ಗೆ ಎಲ್ಲೂ ಚಿತ್ರ ನೋಡಬೇಕಾದ್ರೆ ಆ ಬ್ಲೆಂಡ್ ಅಂತ ಅನಿಸುತ್ತೆ. ಹಳೇ ಬೇರು ಹೊಸ ಚಿಗುರು ಆ ಥರ ಇಬ್ಬರು ಸೇರಿ ಒಂದು ಚಿತ್ರ ಆಗಿದೆ. ನನಗೆ ಅನಿಸುತ್ತೆ ಇದೊಂದು ನನಗೆ ಸವಾಲಾದ ಚಿತ್ರ. ಯಾಕಂದರೆ ನಾವು ಥಿಂಕ್ ಮಾಡೋ ಪ್ಯಾಟ್ರನ್ಗೂ ಇವತ್ತಿನ ಜನ್ರೇಷನ್ ಥಿಂಕ್ ಮಾಡೋ ಪ್ಯಾಟ್ರನ್ಗೂ ಬಹಳ ವ್ಯತ್ಯಾಸ ಇದೆ. ನಾನು ಅವ್ರ ಶೂಸ್ ಒಳಗೆ ಹೋಗಿ ಈ ಸಿನಿಮಾನ ಮಾಡಿಕೊಟ್ಟಿರೋದು ನನಗೆ ಒಂದು ದೊಡ್ಡ ಸವಾಲು. ಬಟ್ ಐ ಟೆಲ್ ಯು, ಇವತ್ತು ನನ್ನ ಮಕ್ಕಳೇ ಬಿಗ್ ಕ್ರಿಟಿಕ್ಸು. ಅವ್ರು ಹೇಳ್ತಾರೆ, ಇಲ್ಲಮ್ಮ ನೀನು ತುಂಬ ಹೆಡ್ ಇದೆಯಾ ಅಂತ ಹೇಳಿ ನನಗೆ ಶಬಾಸ್ಗಿರಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಐ ಆಮ್ ಆನ್ ದ ರೈಟ್ ಪಾತ್ ಅನ್ಸುತ್ತೆ. ಅಫ್ಕೋರ್ಸ್ July 12th ಗೊತ್ತಾಗುತ್ತೆ ನನಗೆ ಫುಲ್ ಏನು ಹೇಳ್ತಾರೆ ಜನ ಅಂತ. ಬಟ್ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ ಮ್ಯಾಮ್, ಈಗ July 12th ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡ್ಬೇಕು, ಯಾವ ರೀತಿಯಾಗಿ ಕೇಳ್ಕೊತೀರಾ? ಅಲ್ಲ, ನಾನು ಅದೇ ಹೇಳ್ತಾ ಇರೋದು, ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ, ಸಿನ್ಸಿಯರ್. ಅಫ್ಕೋರ್ಸ್ ನಾವೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬರೂ ಪ್ರಯತ್ನಗಳು 100 ದಿವಸ ಆಗಲಿ ಅಂತಲೇ ಮಾಡಿರ್ತಾರೆ. ಬಟ್ ಆದರೆ ಅದು ಅವರ ಕೈಯಲ್ಲಿದೆ. ಏನಂತ ಹೇಳಿದ್ರೆ, ಒಂದು ಈ ಪ್ರಯತ್ನನ ನೀವು ಬಂದು ಸ್ವೀಕರಿಸಿ ಫಸ್ಟ್ ಡೇ ಒಂದು 3-4 ಡೇಸ್ ಒಳ್ಳೆ ನೋಡಬೇಕು. ಮುಂಚಿನ ಥರ 2ನೇ ವಾರ 3ನೇ ವಾರ ಅದಾಗಲ್ಲ. ಇವತ್ತಿನ ಒಂದು ಕಲ್ಚರಲ್ಲಿ ಆ ಫಸ್ಟ್ ವೀಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಥಿಯೇಟ್ರಲ್ಲಿ ಉಳಿಯೋಕ್ಕೆ.
ಸೊ ನೀವು ಬಂದು ಸಿನಿಮಾನ ನೋಡಿ ನಮ್ಮ ಪ್ರಯತ್ನನ ಮೆಚ್ಚಿ ಅದನ್ನು ಹೋಗಿ ನೀವು ನಿಮ್ಗಿಷ್ಟ ಆದರೆ, ನಾನೇನು ಸುಮ್ಮನೆ ಹೋಗಿ ಹೇಳಿ ಅಂತಲ್ಲ, ನಿಮ್ಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅಥವಾ ನಿಮ್ಮ ಫ್ಯಾಮಿಲಿಗೆ ಹೇಳಿ. ಕಲಿಸೋ ಮೂಲಕ ಏನಾಗುತ್ತೆ, ಇಷ್ಟು ಜನರ ಒಂದು ಆಸೆ, ಒಂದು ಶ್ರಮ, ಆಮೇಲೆ ಅವ್ರಿಗೆ ಒಂದು ಹೊಸಬ್ರಿಗೆ ಬರ್ತಿರೋರಿಗೆ ಒಂದು ಸಕ್ಸಸ್ ಟಾನಿಕ್ ಅಂತ ಸಿಕ್ಕಿದಾಗ ಅದೆಲ್ಲೋ ಅವ್ರಿಗೆ ಬಾಗಿಲು ತೆಕ್ಕೊಳ್ಳುತ್ತೆ. ಇಲ್ದರೆ ಅವರು ಏನಪ್ಪ ಅಂದ್ರೆ ಡಿಪ್ರೆಸ್ ಆಗಿಬಿಡ್ತಾರೆ, ಇಷ್ಟು ಮಾಡಿದೀವಿ ಏನೂ ಇಲ್ವಾ ಅಂತ. ಸೊ ಇದು ಒಬ್ರಿಬ್ರು ಕನಸಲ್ಲ, 50-60 ಹೊಸದೊಬ್ಬರ ಕನಸು. ಇದ್ರ ಜೊತೆಗೆ ನಮ್ಮ ಹರೀಶ್ ಶೇರೆಗಾರು ದೂರದಲ್ಲಿ ಕೂತಿದ್ದಾರೆ, ಪ್ರೊಡ್ಯೂಸರು ದುಬೈಲಿ. ಬಟ್ ಆದರೂ ಅವರ ಮನಸ್ಸಿನ ತುಡಿತ ಯಾವಾಗಲೂ ನನ್ನ ಜೊತೆ, ನನಗೇನೋ ಇದು ನನ್ನ ಡ್ರೀಮು, ಬಟ್ ಅವರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿರೋದ್ರಿಂದ ಅವರು ಅಷ್ಟು ಹೊಸಬ್ರಿಗೇನೋ ಒಳ್ಳೇದಾಗ್ಲಿ ಅಂತ ಮಾಡಿದಾಗ ಇದೆಲ್ಲ ಆಡಿಯನ್ಸ್ ಕೈಯಲ್ಲಿದೆ. ಅವರು ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಮ್ಯಾಮ್, ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ ಅನ್ನೋದು ನಿಮ್ಮ ಮಾತುಗಳಲ್ಲೇ ಕೇಳಿ ಬರುತ್ತೆ ನಮ್ಗೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಕೂಡ ಬಿಜಿ ಸ್ಟುಡಿಯೋಲ್ ಕೂಡ ಬಂದು ನಮ್ಮ ಹತ್ರ ಮಾತನಾಡಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು. ಎಸ್, ಯಾನ ಸಿನಿಮಾ ಇದೇ ಜುಲೈ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಹೋಗಿ ಸಿನಿಮಾವನ್ನ ಆದಷ್ಟು ಫಸ್ಟ್ ಶೋ ನೋಡಿದ್ರೆ ತುಂಬಾ ಒಳ್ಳೇದು. 1 ವಾರದ ಒಳಗೆ ಆದಷ್ಟು ಬೇಗ ಹೋಗಿ ಸಿನಿಮಾವನ್ನ ನೋಡಿ. ಉತ್ತಮ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ. ಒಂದು ಒಳ್ಳೆಯ ಸಂದೇಶವನ್ನ ಇಟ್ಕೊಂಡು ಯೂತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.